ಸರ್ಕಾರ ಸ್ಪಂದಿಸದಿದ್ದರೆ ಇನ್ನು ನಾವು ಈ ಕೃಷಿ ಕೈ ಬಿಡಬೇಕಾಗುತ್ತೆ. ಆವಾಗ ನಾವು ಚೀನಾದ ರಬ್ಬರ್ ಅಕ್ಕಿಯೇ ತಿನ್ನಬೇಕಾಗ್ತದೆ. ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚುವರಿ ಮಳೆ ಬಿದ್ದಿದೆ. ಜುಲೈ ತಿಂಗಳಲ್ಲಿ ಮಳೆರಾಯ ಆಘಾತವನ್ನೇ ಕೊಟ್ಟಿದ್ದ. ಈಗಾಗಲೇ 3200 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಬಿದ್ದಾಗಿದೆ. ಮಳೆ ನಿಂತರೂ ಹೊಳೆಯ ನೀರು ಗದ್ದೆ, ತೋಟ, ಜನವಸತಿ ಪ್ರದೇಶಗಳಲ್ಲಿ ನಿರಂತರವಾಗಿ ಹರಿಯುತ್ತಿದೆ. ಬ್ರಹ್ಮಾವರ ಮತ್ತು ಕುಂದಾಪುರ ತಾಲೂಕಿನ ನಡುವೆ ಹರಿಯುವ ಮಲ್ಯಾಡಿ ಕೋಟ ಹೊಳೆ ಬಿತ್ತಿದ ನಾಟಿ ಮಾಡಿದ ಗದ್ದೆಗಳನ್ನೆಲ್ಲ ಮುಳುಗಿಸಿಬಿಟ್ಟಿದೆ. ಉಡುಪಿ ಜಿಲ್ಲೆಯಲ್ಲಿ 36,000 ಹೆಕ್ಟೇರ್ ಗದ್ದೆಯಲ್ಲಿ ಭತ್ತ ಬೆಳೆಯಲಾಗುತ್ತದೆ. ಸಮ ಪ್ರಮಾಣದಲ್ಲಿ ಮಳೆಯಾದರೆ ಒಳ್ಳೆಯ ಬೆಳೆ ಬೆಳೆಯುತ್ತದೆ. ಈ ಬಾರಿ ನಿಗದಿತ ಪ್ರಮಾಣಕ್ಕಿಂತ 21% ಹೆಚ್ಚು ಮಳೆಯಾಗಿದೆ. ರೈತರ ಉಪಯೋಗಕ್ಕೆ ಅಲ್ಲಲ್ಲಿ ಕಟ್ಟಿರುವ ಕಿಂಡಿ ಅಣೆಕಟ್ಟು ರೈತರಿಗೆ ಸಮಸ್ಯೆ ತಂದಿಟ್ಟಿದೆ. ಕಸ, ಗಿಡಗಂಟಿ ತುಂಬಿ ನೀರು ಹರಿಯದೆ 16 ಕಡೆ ಬ್ಲಾಕ್ ಆಗಿದೆ. ಹಿಂದೆ ಕರಾವಳಿಯಲ್ಲಿ 3 ಬೆಳೆ ಬೆಳೆಯಲಾಗುತ್ತಿತ್ತು. ಪ್ರಸಕ್ತ ಪರಿಸ್ಥಿತಿಯಲ್ಲಿ ರೈತ 1 ಬೆಳೆ, ಹೆಚ್ಚೆಂದರೆ 2 ಬೆಳೆ ತೆಗೆಯುತ್ತಾನೆ. ನದಿ, ಹೊಳೆ, ರಾಜ ಕಾಲುವೆಯಲ್ಲಿ ಭಾರಿ ಹೂಳು ಮತ್ತು ಮರಳು ತುಂಬಿಕೊಂಡಿರುವ ಕಾರಣ ನೀರು ಸರಾಗವಾಗಿ ಹರಿಯದೆ ಗದ್ದೆಗಳಲ್ಲಿ ನುಗ್ಗುತ್ತಿವೆ. ಸರಕಾರಿ ಜಮೀನಿನ ಸುತ್ತಮುತ್ತಲ ಗದ್ದೆಗಳಲ್ಲಿ ಕೃತಕ ನೆರೆ ಕೆಸರು ಮರಳನ್ನು ತಂದೊಯ್ಸಿವೆ. 2001ನೇ ಇಸವಿಯಲ್ಲಿ ಹೂಳೆತ್ತುವ ಕೆಲಸವನ್ನ ಸರ್ಕಾರ ಮಾಡಿದ್ದೇ ಕಡೆ. ಆನಂತರ 2 ದಶಕದ ಹೂಳು ಹೊಳೆ ಕಾಲುವೆಯಲ್ಲೇ ತುಂಬಿಕೊಂಡು ಈ ಸಮಸ್ಯೆ ಸೃಷ್ಟಿಯಾಗಿದೆ. ಪಕ್ಷಭೇದ ಮರೆತು ಒಂದಾದ ರೈತರು, ರೈತ ಹೋರಾಟಕ್ಕೆ ಸಾಹಿತಿ, ವಕೀಲರ ಬೆಂಬಲ ಸಿಕ್ಕಿದೆ. ಕೋಟ, ಮಣೂರು, ತೆಕ್ಕಟ್ಟೆ, ಸಾಲಿಗ್ರಾಮ ಸುತ್ತಮುತ್ತಲ 16 ಹಳ್ಳಿಯ ಜನ ಇಂದು ಸಾಂಕೇತಿಕ ಉಪವಾಸ ಮಾಡಿ ತಮ್ಮ ಸಮಸ್ಯೆಯನ್ನ ಬಿಚ್ಚಿಟ್ಟಿದ್ದಾರೆ. ಹೋರಾಟದ ಹಾಡಿನ ಮೂಲಕ ಜನಪ್ರತಿನಿಧಿಗಳ ಮುಂದೆ ನೋವು ತೋಡಿಕೊಂಡಿದ್ದಾರೆ. ಮುಂದಿನ 2-3 ತಿಂಗಳಲ್ಲಿ ಸಮಸ್ಯೆಗೆ ಪರಿಹಾರ ಆಗದಿದ್ದರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಜನಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ಅನ್ನದಾತ ಬಿಸಿ ಮುಟ್ಟಿಸದಿದ್ದರೆ ಮಾತ್ರ ಸಮಸ್ಯೆಗಳು ಪರಿಹಾರವಾದೀತು. ಕೃಷಿಯನ್ನು ಬಿತ್ತಿ 15-20 ದಿವಸ ಮಳೆ ನೀರು ನಿಂತರೆ ಮಳೆ ಪೂರ ನಾಶ ಆಗ್ತದೆ ಬೆಳೆ. ಆದ್ದರಿಂದ ಅದಕ್ಕೆ ಪರಿಹಾರಕ್ಕಾಗಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ತುಂಬ ತೊಂದರೆ ಆಗಿದೆ ರೈತರಿಗೆ. ಆದ್ದರಿಂದ ಶಾಶ್ವತ ಪರಿಹಾರವಾಗಿ ಹೊಳೆಯ ಹೂಳೆತ್ತುವುದು, ಹೊಳೆ ದಂಡೆಯಲ್ಲಿದ್ದಂಥ ಮರಗಳನ್ನೆಲ್ಲ ತೆಗೆಸುವುದು, ಇಂಥದ್ದೆಲ್ಲ ಮಾಡಿಕೊಟ್ರೆ ರೈತರಿಗೆ ಒಳ್ಳೆಯದಾಗ್ತದೆ. ರೈತ ಬದುಕ್ತಾನೆ. ಕೃಷಿಯನ್ನೇ ನಂಬಿಕೊಂಡಿದ್ದಂಥ ತುಂಬ ಕುಟುಂಬಗಳಿದೆ. ಜಾನುವಾರುಗಳಿಗೆ ಮೇವಿಲ್ಲ, ಇಳಿಯುವುದಿಲ್ಲ. ಈ ವರ್ಷ 2 ಬಾರಿ ನಾಟಿ ಮಾಡಿದ್ದೇವೆ. ಈಗ 3ನೇ ಬಾರಿಗೂ ಪ್ರಯತ್ನ ಮಾಡ್ತಿದ್ದೇವೆ. ಇನ್ನೂ ನಮಗೀಗ ಒಂದು 40 ಆಳು ನಾಟಿ ಉಂಟು. ಈ ದಿನ ಇದಕ್ಕೆ ಸರ್ಕಾರ ಸ್ಪಂದಿಸದಿದ್ದರೆ ಇನ್ನು ನಾವು ಈ ಕೃಷಿ ಕೈ ಬಿಡಬೇಕಾಗುತ್ತೆ. ಆವಾಗ ನಾವು ಚೀನಾದ ರಬ್ಬರ್ ಅಕ್ಕಿಯೇ ತಿನ್ನಬೇಕಾಗ್ತದೆ ಕಾಲಕ್ರಮೇಣ. ಈ ಕೃಷಿಗೆ ಏನಾದ್ರು ಒಂದು ಅವರು ಸವಲತ್ತು ಕೊಟ್ಟು ಇದೊಂದು ಹೂಳೆತ್ತಿ ಅದರ ಬಗ್ಗೆ ಒಂದು ಕ್ರಮ ತಗೋಬೇಕಂದೇಳಿ ನಾವು ವಿನಂತಿ ಮಾಡ್ತಿದ್ದೇವೆ.